ವಿಟ್ಲಪಿಂಡಿಯ ಅಂಗವಾಗಿ ವೃಂದಾವನಸ್ಥರಾಗಿರುವ ಶಿರೂರು ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರ ಸವಿ ನೆನಪಿಗಾಗಿ ಗುರುವಾರ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರ ನೇತೃತ್ವದಲ್ಲಿ ಭಕ್ತಾದಿಗಳಿಗೆ 10,000 ಚಕ್ಕುಲಿಯನ್ನ ಪ್ರಸಾದವಾಗಿ ವಿತರಿಸಲಾಯಿತು. ಪ್ರಸಾದ ವಿತರಣಾ ಕಾರ್ಯಕ್ರಮವು ಹೋಟೆಲ್ ಸ್ವದೇಶ್ ಹೆರಿಟೇಜ್ ಮುಂಭಾಗದಲ್ಲಿ ನಡೆಯಿತು. ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಿರಿಯ ನ್ಯಾಯಾಧೀಶೆ ಶರ್ಮಿಳಾ ಎಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಪಾದರ ಪೂರ್ವಾಶ್ರಮದ ಸಹೋದರ ಲಾತವ್ಯ ಆಚಾರ್ಯ, ವಿಕಾಸ್ ಶೆಟ್ಟಿ ಉದ್ಯಮಿ ಶ್ರೀ ನಾಗೇಶ್ ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು. ಭಾಷೆಗಳನ್ನು ಕೋರುತ್ತಾ ಈ ದಿನ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಶಿರೂರು ಮಠದ ಶ್ರೀ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ವಿಶಿಷ್ಟ ರೀತಿಯ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಸವಿ ನೆನಪಿಗಾಗಿ ಬಂದಿರುವಂತಹ ಕೇಸ್ಗಳನ್ನ ಈಗ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಜಾಸ್ತಿ ಕೇಸ್ಗಳಾಗ್ತಾ ಇದೆ. ಅದು ನಿಜಕ್ಕೂ ನಮಗೆ ಒಂದು ಶೋಚನೀಯ